ಅಲ್ಲಾಹನ ಅಪಾರವಾದ ಅನುಗ್ರಹದಿಂದ ನಮಗೆ ಮತ್ತೊಂದು ಪರಿಶುದ್ಧ ಈದ್ ಉಲ್ ಫಿತರ್ ಆಚರಿಸಲು ಅವಕಾಶ ಲಭಿಸಿದ್ದು ಎಲ್ಲರೂ ಹಬ್ಬವನ್ನು ಧರ್ಮಸಮ್ಮತಿಯಂತೆ ಸಂಭ್ರಮದಿಂದ ಆಚರಿಸಬೇಕೆಂದು ಮೊಹಿಯುದ್ದೀನ್ ಜುಮಾ ಮಸೀದಿ ಪರಂಗಿಪೇಟೆ ಇದರ ಖತೀಬ್ ಅಬ್ಬಾಸ್ ದಾರಿಮಿ ಹೇಳಿದರು. ಪರಂಗಿಪೇಟೆ ಜುಮಾ ಮಸೀದಿಯಲ್ಲಿ ಈದ್ ಉಲ್ ಫಿತರ್ ಆಚರಣೆ ಬಳಿಕ ಮಾತನಾಡಿದ ಅವರು, ಎಲ್ಲರಿಗೂ ಹಬ್ಬದ ಶುಭಾಶಯಗಳು. ಯಾರೂ ಅನಾಚಾರಿಕ ಮತ್ತು ಧರ್ಮಸಮ್ಮತಿಯಲ್ಲದ ರೀತಿಯಲ್ಲಿ ಹಬ್ಬವನ್ನು ಆಚರಿಸಬಾರದು. ಒಂದು ತಿಂಗಳು ರಂಜಾನ್ ತಿಂಗಳಲ್ಲಿ ಮಾಡಿದ ಒಳಿತಿಗೆ ಕೇಡು ಬಾರದಂತೆ ಮುಂದೆಯೂ ಬದುಕಬೇಕು. ಸರ್ವರಿಗೂ ಅಲ್ಲಾಹನು ಶಾಂತಿ ನೆಮ್ಮದಿ ಸಹಬಾಳ್ವೆಯನ್ನು ಕರುಣಿಸಲಿ ಎಂದರು. നമ്മളൊന്നും പ്രത്യേകിച്ച് നമ്മൾ ഈ തലമുറകളിൽ നിന്നൊന്നും ഉണ്ടാകാൻ പാടില്ല. നമ്മളൊരു മാസക്കാലം നമ്മൾ ആർജിച്ചെടുത്ത നമ്മൾ കൊയ്തെടുത്ത പരിശുദ്ധമായ നന്മയെ ആ നിയമത്തിനെ നഷ്ടപ്പെടുത്തുന്നവർ, അനുഗ്രഹത്തെ നഷ്ടപ്പെടുത്തുന്ന ഒരവസ്ഥ നമ്മളിൽ നിന്നുണ്ടാകരുത് എന്ന് പ്രത്യേകം നിങ്ങൾ ഓർമ്മപ്പെടുത്തുന്നു. അല്ലാഹു തആല നമ്മെ വിജയികളെ കൂട്ടത്തിൽപ്പെടുത്തട്ടെ. അസ്സലാമു അലൈക്കും. നമുക്ക് ആഘോഷിക്കാൻ ಸರ್ವಶಕ್ತನಾಯ ಅಲ್ಲಾಹ್ ತಆಲ ತೌಫೀಕ್ ചെയ്തു. ಅಲ್ಹಮ್ದುಲಿಲ್ಲಾಹ್. ಇದೇ ರೀತಿ ವಿಟ್ಲ ಸುತ್ತಮುತ್ತಲಿನಲ್ಲೂ ಈದ್ ಉಲ್ ಫಿತರ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ಸಡಗರದಿಂದ ಆಚರಿಸಿದರು. ವಿಟ್ಲ ಕೇಂದ್ರ ಜಮಾ ಮಸೀದಿಯಲ್ಲಿ ಖತೀಬ್ ಮೊಹಮ್ಮದ್ ಅಲಿ ಫೈಜಿ ಇರ್ಫಾನಿ ಅವರ ನೇತೃತ್ವದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಈದ್ ಉಲ್ ಫಿತರ್ ಸಂದೇಶ ನೀಡಿದವರು ರಂಜಾನ್ ತಿಂಗಳಲ್ಲಿ ಮೈಗೂಡಿಸಿಕೊಂಡ ಸದ್ಗುಣಗಳನ್ನು ಕೇವಲ ಆ ತಿಂಗಳಿಗೆ ಮಾತ್ರ ಸೀಮಿತಗೊಳಿಸದೆ ಜೀವನ ಪೂರ್ತಿ ಅನುಸರಿಸಿ ಜೀವನವನ್ನು ಪಾವನಗೊಳಿಸಲು ಕರೆ ನೀಡಿದರು. ಕುಟುಂಬ ಸಂಬಂಧವನ್ನು ಬಲಪಡಿಸುವ ಜೊತೆಗೆ ಸೌಹಾರ್ದತೆ, ಶಾಂತಿ, ಸಮಾನತೆಯನ್ನು ನೆಲೆಗೊಳಿಸುವಂತೆ ಕರೆ ನೀಡಿದರು. ವಿಟ್ಲ ಟೌನ್ ಮಸೀದಿಯಲ್ಲಿ ಖತೀಬ್ ಅಬ್ಬಾಸ್ ಮದನಿ ನೇತೃತ್ವದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಸಂದೇಶ ನೀಡಿದವರು, ಈದ್ ಉಲ್ ಫಿತರ್ ಕುಟುಂಬ ಸಂಬಂಧವನ್ನು ಗಟ್ಟಿಗೊಳಿಸುತ್ತೆ. ಇಸ್ಲಾಂ ಶಾಂತಿಯನ್ನು ಸಾರಿದೆ. ಇಸ್ಲಾಂ ಎಂದು ಪ್ರತೀಕಾರದ ಧರ್ಮವಲ್ಲ, ಸೌಹಾರ್ದತೆಯನ್ನು ಸಾರಿದೆ ಎಂದರು.